ಲಾಕ್ಡೌನ್ನಿಂದಾಗಿ ಎಲ್ಲರೂ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಈ ನಡುವೆ ಕೆಲವೊಂದು ಸಹೃದಯರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪರಿಹಾರ ನಿಧಿಗೆ ತಮ್ಮ ದೇಣಿಗೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಂತೆಯೇ ಮಂಗಳೂರಿನ ವಿ4 ಡಿಜಿಟಲ್ ಇನ್ಫೋಟೆಕ್ ವತಿಯಿಂದ ಕರ್ನಾಟಕ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆಯನ್ನು ಅರ್ಪಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರ ಮೂಲಕ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ವಿ4 ಡಿಜಿಟಲ್ ಇನ್ಫೋಟೆಕ್ನ ಪ್ರಮುಖರಾದ ಶ್ರೀನಿವಾಸ್ ಕಿಣಿ ಅವರು, ಈ ಮೂಲಕ ಕಿಂಚಿತ್ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ, ಕಠಿಣ ಸಂದರ್ಭದಲ್ಲಿ ಸ್ಪಂದಿಸುವ ಕೆಲಸವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನು ಹೇಳಿದರು. ನಾವೆಲ್ಲರೂ ಪಾರ್ಟ್ನರ್ಸ್ಗಳು, ಡೈರೆಕ್ಟರ್ಸ್ಗಳು ಹಾಗೂ ಅದರಲ್ಲಿ ಕೆಲಸ ಮಾಡುವವರು ಎಲ್ಲರೂ ನಾವು ಬಂದಿದ್ದೇವೆ. ಇಲ್ಲಿ ನಾವು ಈ ಕೊರೋನಾದ ವಿಷಯದಲ್ಲಿ ನಮ್ಮ ಕಾಳಜಿಯನ್ನು ತೋರಿಸಿ ನಮ್ಮ ಬದಿಯಿಂದ ಕಿಂಚಿತ್ ಸಹಾಯವನ್ನು ನಾವು ಕೊಡಲು ಅಪೇಕ್ಷಿಸಿದ್ದೇವೆ. ಸೊ ಅದನ್ನು ನಾವು DC ಅವರ ಹತ್ರ ಹಸ್ತಾಂತರಿಸಿದ್ದೇವೆ. ಇನ್ನು ಇದೇ ವಿಚಾರದ ಬಗ್ಗೆ ಮಾತನಾಡಿದ ಜಿತೇಂದ್ರ ರಾವ್ ಅವರು, ಕೊರೋನಾ ಲಾಕ್ಡೌನ್ನಿಂದಾಗಿ ಎಲ್ಲರೂ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ನ ಎಲ್ಲಾ ನಿರ್ದೇಶಕರು ಮತ್ತು ಕೇಬಲ್ ಆಪರೇಟರ್ಗಳ ಮೂಲಕ ಈ ನೆರವು ನೀಡಲಾಗಿದೆ ಅಂತ ಹೇಳಿದರು. ಅಲ್ಲದೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆಯಾಗದ ಹಾಗೆ ಕೇಬಲ್ ಆಪರೇಟರ್ಗಳು ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಹಕರು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಕೋವಿಡ್-19 ಕೊರೋನಾ ಎಂಬ ಮಹಾಮಾರಿಯಿಂದ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಜನರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ ಎಂಬ ಸಂಸ್ಥೆ ತಮ್ಮ ಎಲ್ಲ ಕೇಬಲ್ ಆಪರೇಟರ್ನವರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಗೆ ತಮ್ಮ ದೇಣಿಗೆಯನ್ನು ಚೆಕ್ ಮುಖಾಂತರ DC ಅವರಿಗೆ ಹಸ್ತಾಂತರಿಸಿರುತ್ತಾರೆ. ಇಂದಿನ ಲಾಕ್ಡೌನ್ನ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಕೇಬಲ್ ಆಪರೇಟರ್ಗಳು ತಮ್ಮ ಗ್ರಾಹಕರಿಗೆ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲ ಕೇಬಲ್ ಆಪರೇಟರಿಗೂ ಹಾಗೂ ಅವರ ಕೆಲಸದ ಸಿಬ್ಬಂದಿಗಳ ವರ್ಗಕ್ಕೂ ತಮ್ಮ ಸಹಕಾರವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಂದು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದರೆ, ಈ ಕೊರೋನಾದ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಆದಷ್ಟು ತಮ್ಮ ಮನೆಯಲ್ಲೇ ಉಳ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಚೆಕ್ ಹಸ್ತಾಂತರ ಸಂದರ್ಭದಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ನ ರಣದೀಪ್ ಕಾಂಚನ್, ರಾಜೇಶ್ ಬಂಗೇರ, ಗೌರೀಶ್ ರೈ, ಪ್ರವೀಣ್ ಮಯ್ಯ, ಲಿಯೋನೆಲ್ ನರೋನಾ, ವಿಶ್ವಾಸ್ ಕುಮಾರ್ ದಾಸ್ ಜೊತೆಗಿದ್ರು.